ತುಳುನಾಡಿನಲ್ಲಿ ಆರಾಧಿಸಲ್ಪಡುವ ದೈವಾರಾಧನೆಯಲ್ಲಿ ಪಂಜುರ್ಲಿ ದೈವಕ್ಕೆ ವಿಶೇಷ ಸ್ಥಾನವಿದೆ. ಪಂಜುರ್ಲಿ ದೈವವನ್ನು ತುಳುನಾಡಿನ ಜನ ತಮ್ಮ ಮನೆತನದ ದೈವವಾಗಿ ನಂಬಿಕೊಂಡು ಬಂದಿದ್ದಾರೆ. ತುಳುನಾಡಿನ ತರವಾಡು ಮನೆಗಳಲ್ಲಿ ಪಂಜುರ್ಲಿ ದೈವದ ನೇಮ ನಡೆಯುತ್ತೆ. ಬನ್ನಿ ಈ ಕುರಿತ ವಿಶೇಷ ವರದಿ ನೋಡಿಕೊಂಡು ಬರೋಣ. ತುಳುನಾಡಿನಲ್ಲಿ ದೈವಾರಾಧನೆಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಕರಾವಳಿಯ ಜನ ತಮ್ಮ ನಿತ್ಯದ ಬದುಕಿನಲ್ಲಿ ಪಂಜುರ್ಲಿ, ಕಲ್ಲುರ್ಟಿ, ಗುಳಿಗ ಇತ್ಯಾದಿ ದೈವಗಳನ್ನು ಆರಾಧಿಸಿಕೊಂಡು ಬರುತ್ತಿದ್ದಾರೆ. ವರ್ಣರ ಪಂಜುರ್ಲಿ, ಕುಪ್ಪೆ ಪಂಜುರ್ಲಿ ಹೀಗೆ ಹಲವು ಹೆಸರಿನಲ್ಲಿ ಈ ಪಂಜುರ್ಲಿ ದೈವವನ್ನ ಕರೆಯಲಾಗುತ್ತಿದೆ. ಶಿವಗಣಗಳಲ್ಲಿ ಒಂದಾದ ಈ ಪಂಜುರ್ಲಿ ಭೂಮಿಗೆ ಬಂದು ಧರ್ಮ ಸ್ಥಾಪನೆಯ ಕಾರ್ಯ ಮಾಡಲು ಆರಂಭಿಸುತ್ತಾನೆ. ಅಧರ್ಮ ನಡೆಯುವ ಕಡೆಗಳಲ್ಲಿ ಹಲವು ರೀತಿಯ ಎಚ್ಚರಿಕೆಯನ್ನು ಮಾಯದ ರೂಪದಲ್ಲಿ ನೀಡುತ್ತಾನೆ. ನಾಡಿನಲ್ಲಿ ಜನರಿಗೆ ತೊಂದರೆ ಹೆಚ್ಚಾದಾಗ, ಜನದೈವದ ಮೊರೆ ಹೋದಾಗ ಪಂಜುರ್ಲಿ ಹಂದಿಯ ರೂಪದಲ್ಲಿ ಭೂಮಿಯಲ್ಲಿ ನೆಲೆಯಾಗಿದೆ ಎನ್ನುವ ವಿಚಾರ ತಿಳಿದು ಪಂಜುರ್ಲಿಯನ್ನು ದೈವದ ರೂಪದಲ್ಲಿ ಆರಾಧಿಸುತ್ತಾರೆ ಎನ್ನುತ್ತಾರೆ ಹಿರಿಯರು. ಗಣಮನಿ ಎಂಬ ಹೆಸರಿನಿಂದ ಕಳುಹಿಸಿಕೊಟ್ಟಂತ ದೇವರ ದೂತ ಅದು ಭೂಮಿಯ ಮೇಲೆ ಬಂದು ಪಂಜುರ್ಲಿ ಹಂದಿಯ ರೂಪದಲ್ಲಿ ಉಂಟಲ್ಲ, ಎಲ್ಲ ಬಾಧಿಸ್ತಾ ಇತ್ತು ಜನರಿಗೆ. ಎಲ್ಲ ಇದು ಮಾಡುವಾಗ ಜನರು ಪ್ರಶ್ನಾಚಿಂತನೆಯಾಗಿ ಹೋಗಿ ಅದು ಏನು ಅಂತ ಕೇಳುವಾಗ, ನಿಮಗೆ ಪಂಜುರ್ಲಿ ದೈವದ ಉಂಟಲ್ಲ ತೊಂದರೆ ಇದೆ, ಆದ್ದರಿಂದ ಅದು ದೇವರಿಂದ ಕಲಿಸಲ್ಪಟ್ಟಂತ ಭೂಲೋಕಕ್ಕೆ ಮನುಷ್ಯರ ದುರಹಂಕಾರವನ್ನು ಅಳಿಸುವುದಕ್ಕಾಗಿ, ಆದ್ದರಿಂದ ಮನುಷ್ಯರಿಗೆ ಈ ಯುಗದಲ್ಲಿ ಸತ್ಯ ಧರ್ಮ ನ್ಯಾಯವನ್ನು ನಂಬುವುದಕ್ಕೋಸ್ಕರ ಈ ಬಾಧೆಯನ್ನು ಮಾಡುತ್ತಿರುವಾಗ ಆ ಪಂಜುರ್ಲಿ ಎಂಬ ದೈವದಿಂದ, ಪಂಜುರ್ಲಿ ಎಂಬ ಹಂದಿಯ ರೂಪದಲ್ಲಿ, ಆದ್ದರಿಂದ ಪಂಜುರ್ಲಿ ಎಂಬ ಹೆಸರು ಅದಕ್ಕೆ ಬಂತು. ಅದು ಏನಂತಂದ್ರೆ ಕಾಯ ಮಾಯ ಎರಡನ್ನು ಇದು ಮಾಡಿಕೊಂಡು ಜನರಿಗೆ ಪ್ರತ್ಯಕ್ಷವಾಗಿ ಹಂದಿಯ ರೂಪ, ಮಾಯಾಶಕ್ತಿಯಿಂದ ಅದು ದೈವಿಕ ರೂಪದಲ್ಲಿ ಮನುಷ್ಯನಿಗೆ ಅವ ಪ್ರಾರ್ಥಿಸಿಕೊಂಡಲ್ಲಿ ಅವನ ಕಷ್ಟವನ್ನು ಪರಿಹರಿಸಿ ಇಷ್ಟಾರ್ಥವನ್ನು ಈಡೇರಿಸಿಕೊಡುತ್ತದೆ. ಹಂದಿಯು ಎಲ್ಲ ಆವಾಗ ಅದಕ್ಕೆ ನಿನಗೆ ನಾವು ಈ ರೀತಿ ಕೊಡ್ತೇವೆ ಅಂತ ಹೇಳುವಾಗ ಅದು ಅಲ್ಲಿಂದ ದೂರ ಹೋಗ್ತದೆ, ಅವರಿಗೆ ಅಭಯವನ್ನು ಕೊಟ್ಟು ಅವರನ್ನು ಉದ್ಧರಿಸ್ತದೆ. ಆದ ಕಾರಣ ಈ ಭೂಲೋಕದಲ್ಲಿ ಪರಶುರಾಮ ಸೃಷ್ಟಿಯಲ್ಲಿ ದೇವತ್ವ, ದೈವತ್ವ, ನಾಗದೇವರು ಎಂಬುದನ್ನು ಉಂಟಲ್ಲ ಆರಾಧಿಸಿಕೊಂಡು ಬಂದಲ್ಲಿ ಮನುಷ್ಯರ ಕಷ್ಟ ಸುಖವು ದೂರ ಆಗ್ತದೆ. ತುಳುನಾಡಿನಲ್ಲಿ ಕೃಷಿಗೆ ಹಂದಿಗಳ ಕಾಟ ಹೆಚ್ಚಾದ ಸಂದರ್ಭದಲ್ಲೂ ಈ ಪಂಜುರ್ಲಿ ದೈವದ ಮುಂದೆ ಹರಕೆ ಹೊತ್ತಲ್ಲಿ ಹಂದಿಗಳ ಕಾಟ ನಿಲ್ಲುತ್ತದೆ ಎನ್ನುವ ನಂಬಿಕೆಯೂ ಇದೆ. ಭೂಮಿಯಲ್ಲಿ ಸತ್ಯ ಧರ್ಮವನ್ನ ಕಾಪಾಡುವ ದೈವದ ರೂಪದಲ್ಲಿ ಪಂಜುರ್ಲಿಯನ್ನು ಕಾಣಲಾಗುತ್ತದೆ. ಇತ್ತೀಚೆಗೆ ಬಿಡುಗಡೆಯಾದ ಚಲನಚಿತ್ರಗಳಲ್ಲಿ ಪಂಜುರ್ಲಿ ದೈವವನ್ನ ಹಲವು ಕಥೆಗಳ ಮೂಲಕ ತೋರಿಸಲಾಗಿದೆ. ಪಾತ್ರಿ ಮೂಲಕ ಅವರಿಗೆ ಎಣ್ಣೆ ಬೂಲಿಯ ಕೊಡಬೇಕು. ಅವರು ಶುದ್ಧಾಚಾರದಿಂದ ಅವರು ಅದನ್ನು ಕಟ್ಟಿಕೊಂಡು ಆಮೇಲೆ ಯಜಮಾನಿಯತ್ವ ಎಲ್ಲ ಸೇರಿಕೊಂಡು ಎಲ್ಲ ಕುಟುಂಬದವರು, ಸಂಸಾರದವರು, ಎಲ್ಲ ಊರಿನವರೆಲ್ಲ ಸೇರಿಕೊಂಡು ನೇಮ ನೇರಿಗೆ ಮಾಡುವಾಗ ಉಂಟಲ್ಲ, ಅದರ ಪ್ರತ್ಯಕ್ಷ ಏನು ಪರೋಕ್ಷ ಏನು ಅಂತ ಗೊತ್ತಾಗ್ತದೆ. ಆದ್ದರಿಂದ ಸತ್ಯ ಧರ್ಮ ನ್ಯಾಯ ಸಂಸ್ಥಾಪನೆ ಆಗುವುದಕ್ಕೋಸ್ಕರ ಪಂಜುರ್ಲಿ ದೈವವು ಪ್ರಾಮುಖ್ಯವೇ, ಅದು ಭೂಮಿಯ ದೈವ. ಆದ್ದರಿಂದ ಇದನ್ನು ನಂಬಿಕೊಂಡು ಬಂದಲ್ಲಿ ಎಲ್ಲರಿಗೂ ಶುಭವಾಗಿದೆ. ಪಂಜುರ್ಲಿ ನೃತ್ಯವನ್ನ ನೋಡುವುದು ಕೂಡ ಅಷ್ಟೇ ಆನಂದ ನೀಡುತ್ತದೆ. ಪಂಜುರ್ಲಿ ದೈವದ ನೇಮವನ್ನು ನೋಡಲೆಂದೇ ದೂರಗಳಿಂದ ಜನ ಬಂದು ದೈವಕ್ಕೆ ಅಡ್ಡ ಬಿದ್ದು ಗಂಧ ಪ್ರಸಾದ ಸ್ವೀಕರಿಸುತ್ತಾರೆ. ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ನಿವೇದಿಸಿಕೊಂಡು ಮನಸ್ಸಿಗೆ ಶಾಂತಿ ಕಂಡುಕೊಳ್ಳುತ್ತಾರೆ. ಶರತ್ ಪುತ್ತೂರು, ನಮ್ಮ ಕುಡ್ ಲೈಟ್ 24/7 ಪುತ್ತೂರು.